ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಇದರಿಂದಾಗಿ ಜಿಲ್ಲೆಯ ಜನತೆ ಭಯಭೀತರಾಗಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳಲ್ಲಿರುವ ಬೆಡ್ಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ಐವನ್ ಡಿಸೋಜಾ ಆಗ್ರಹಿಸಿದ್ದಾರೆ. ಕೊರೋನಾ ಆಸ್ಪತ್ರೆಯಾಗಿ ಮಾರ್ಪಟ್ಟಿರುವ ವೆನ್ಲಾಕ್ ಆಸ್ಪತ್ರೆಯಲ್ಲಿರುವ 280 ಬೆಡ್ಗಳು ಕೂಡ ಭರ್ತಿಯಾಗಿವೆ. ವೆಂಟಿಲೇಟರ್ ಕೂಡ ಭರ್ತಿಯಾಗಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಆಸ್ಪತ್ರೆಗಳಲ್ಲಿ ಕೊರೋನಾ ರೋಗಿಗಳಿಗೆ ಎಷ್ಟೆಷ್ಟು ಬೆಡ್ಗಳನ್ನು ಮೀಸಲಿಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡದಿದ್ದರೆ ಆಸ್ಪತ್ರೆಯ ಮುಂದೆ ಧರಣಿ ಕೂರುವುದಾಗಿ ಐವನ್ ಎಚ್ಚರಿಸಿದ್ದಾರೆ. ಕೊರೋನಾ ರೋಗವನ್ನು ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಅಲ್ಲದೆ ರೋಗಿಗಳನ್ನು ನಿರ್ಲಕ್ಷಿಸಿದೆ. ಆರೋಗ್ಯ ಸಚಿವರು ಕೂಡ ದೇವರ ಮೊರೆ ಹೋಗಿ ಅಂತ ಕೈ ಚೆಲ್ಲಿದ್ದಾರೆ. ಇದರಿಂದಾಗಿ ಜನರು ಭಯಭೀತರಾಗಿದ್ದಾರೆ ಅಂತ ಐವನ್ ಡಿಸೋಜಾ ಆಪಾದಿಸಿದ್ದಾರೆ. ಇವತ್ತು ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ 270 ಜನ ಮಾತ್ರ ಅಡ್ಮಿಟ್ ಮಾಡಲಿಕ್ಕೆ ಸಾಧ್ಯ ಇರುವುದು. ಅಲ್ಲಿ 250 ಜನ ಇವತ್ತಿಗೆ ಅಡ್ಮಿಟ್ ಆಗಿದ್ದಾರೆ. ಇನ್ನು ಉಳಿದದ್ದು ಬರೀ 20 ಬೆಡ್ಗಳು ಮಾತ್ರ. ವೆಂಟಿಲೇಟರ್ಸ್ ಕೂಡ ಇವತ್ತು ಆಲ್ಮೋಸ್ಟ್ ವೆಂಟಿಲೇಟರ್ಸ್ಗಳು ಫುಲ್ ಆಗಿದ್ದಾವೆ. ಬಹುಶಃ 30ಕ್ಕೂ ಜಾಸ್ತಿ ಪೇಷಂಟ್ಗಳು ಇವತ್ತು ವೆಂಟಿಲೇಟರಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇದ್ದಾರೆ. ನಾಳೆ ವೆನ್ಲಾಕ್ ಆಸ್ಪತ್ರೆಯಿಂದ ಇವತ್ತು ಮಧ್ಯಾಹ್ನಕ್ಕೆ ವೆನ್ಲಾಕ್ ಯಾರಾದರೂ ವೆಂಟಿಲೇಟರ್ ಆಗುವಂಥ ಪೇಷಂಟ್ ಬಂದರೆ ನೀವು ಎಲ್ಲೇ ಅಡ್ಮಿಟ್ ಮಾಡ್ತಾ ಇದ್ದೀರಿ ಅಂತೇಳೋದನ್ನು ಸ್ಪಷ್ಟಪಡಿಸಬೇಡವಾ? ನೀವು ಯಾವ ಆಸ್ಪತ್ರೆಗೆ ಕಳಿಸ್ತಾ ಇದ್ದೀರಿ ಅದರ ಬಗ್ಗೆ ಸ್ಪಷ್ಟ ಮಾಡಿಸಬೇಡವಾ? ಯಾವುದೇ ಮೆಡಿಕಲ್ ಕಾಲೇಜಿನಲ್ಲಿ ಎಷ್ಟು ನೀವು ಹಾಸಿಗೆಗಳನ್ನು ಕೋವಿಡ್ ಪೇಷಂಟಿಗಾಗಿ ಮೀಸಲಿಟ್ಟಿದ್ದೀರಿ ಅಂತೇಳುವ ಸ್ಪಷ್ಟವಾದಂಥ ಒಂದು ಉತ್ತರವನ್ನು ಇವತ್ತು ನೀವು ಕೊಡಲೇಬೇಕು. ಜಿಲ್ಲಾಧಿಕಾರಿಗೆ ಕೊಡಬೇಕು, DHO ಕೊಡಬೇಕು. ಆಸ್ಪತ್ರೆಗಳಲ್ಲಿ ಬೇಕಾದಂಥ ಕಿಟ್ ಇಲ್ಲ, ಮಾಸ್ಕ್ ಇಲ್ಲ, ಸ್ಯಾನಿಟೈಸರ್ ಇಲ್ಲ ಮತ್ತು ಬೇರೆ ಬೇರೆ ಏನು ಕೋವಿಡ್ಗೆ ಸಾಮಗ್ರಿಗಳನ್ನು ಬಳಕೆ ಮಾಡ್ತಾರೆ ಪರಿಕರಗಳು ಅದು ಇಲ್ಲ ಅಂತ ನಾನು ಕೇಳಿಕೊಂಡಿದ್ದೇನೆ. ಮುಂಜಾಗ್ರತೆ ನಾನು ಎಚ್ಚರಿಕೆ ಕೊಡಲಿ ಬಯಸ್ತೇನೆ. ಕಾಂಗ್ರೆಸ್ನವರು ಈಗ ನಾವು ಸುಮ್ಮನೆ ಕೂತಿದ್ದೇವೆ ಅಂತ ಭಾವಿಸೋದು ಬೇಡ. ಖಂಡಿತವಾಗಿ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಮಾತನ್ನು ಹೇಳ್ತೇನೆ.